ಈ ಜಗನ್ನಿವಾಸರಾವ್ ಅವರನ್ನು ದೇವಸ್ಥಾನದಿಂದ ಹೊರಗೆ ಇಡುವ ವಿಚಾರ ದೇವಸ್ಥಾನಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವು ಎರಡು ಮನೆಗಳಿಗೆ ಸಂಬಂಧಪಟ್ಟ ವಿಚಾರ. ಈಗಾಗಲೇ ಇದು ಹೈಕೋರ್ಟು ಮೆಟ್ಟಲು ಏರಿದೆ. ಹೈಕೋರ್ಟಿನಲ್ಲಿ ಕೇಸ್ ಈಗ ಪೆಂಡಿಂಗ್ ಇದೆ. ಯಾರಿಗೆ ಗುಣ ಆಗ್ತದೋ ನಮಗೆ ಗೊತ್ತಿಲ್ಲ. ಆದರೆ ಇದು ದೇವಸ್ಥಾನದ ಕೊಡಿಮರದ ಅಡಿಯಲ್ಲಿ ಬದ್ದು ಕೂತ್ಕೊಳ್ಳೋದು ಇದು ಸರಿಯಲ್ಲ. ದೇವಸ್ಥಾನ ಸಮಿತಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಾವು ಇದರ ಜವಾಬ್ದಾರರು ಕೂಡ ಅಲ್ಲ. ನಾವು ಹಿಂದೆ ಸಂಪ್ರದಾಯದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಕ್ಕೆ ಅರ್ಚಕರಿದ್ದಾರೆ, ತಂತ್ರಿಗಳಿದ್ದಾರೆ. ನಾವು ಇಷ್ಟರ ತನಕ ತಂತ್ರಿಗಳ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇವೆ. ಇಂಥ ಕಂಪ್ಲೇಂಟುಗಳು ನಮಗೆ ಸುಮಾರು ಬಂದಿದೆ, ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಅದನ್ನು ನಾವು ಗಮನಕ್ಕೆ ತಗೊಳ್ಳುವುದಿಲ್ಲ. ಅಂದರೆ ಇದು ನಮ್ಮ ದೇವಸ್ಥಾನದ ಒಳಗೆ ಏನಾದರೂ ಆದರೆ ನಾನು ಹೇಳಬಹುದಷ್ಟೇ ವಿನ ಊರಲ್ಲಿ ಆದ ವಿಚಾರಕ್ಕೆ ನಾವು ಸಂಬಂಧ ಅಲ್ಲ. ಇದು ಅವರಿಬ್ಬರು ಹುಡುಗ ಮತ್ತು ಹುಡುಗಿ ಮಾಡಿದ ತಪ್ಪು. ಅದಕ್ಕೆ ದೇವಸ್ಥಾನವನ್ನು ಯಾಕೆ ಎಳೆದುಕೊಳ್ಳೋದು? ನೀವೇ ಅದನ್ನು ಬಗೆಹರಿಸಿಕೊಳ್ಳಬೇಕಿತ್ತು, ಅದು ಒಳ್ಳೆಯದು. ಇಲ್ಲಂದರೆ ಕೋರ್ಟ್ ಉಂಟು, ಕೋರ್ಟಿನ ಕಾನೂನು ಪ್ರಕಾರ ಮಾಡಬೇಕು. ದೇವಸ್ಥಾನ ಏನು ಮಾಡಿದೆ? ದೇವಸ್ಥಾನ ಅವರ ಇಬ್ಬರ ಸೊತ್ತಲ್ಲ, ದೇವಸ್ಥಾನ ಎಲ್ಲರ ಸೊತ್ತು. ದೇವಸ್ಥಾನದಲ್ಲಿ ನಾವು ನೆಮ್ಮದಿಗೋಸ್ಕರ ಬರುವುದು. ಇದು ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಒಳಗೆ ಎಂತಾದರೂ ನಮ್ಮ ಸಮಿತಿಯು ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟವರು ಅರ್ಚಕರಿದ್ದಾರೆ, ಅಲ್ಲದೆ ನಮ್ಮ ತಂತ್ರಿಗಳಿದ್ದಾರೆ. ಮತ್ತು ಈ ಮುಂದೆ ನನ್ನ ಹತ್ರ ಜಗನ್ನಿವಾಸರಾವು ಇದರ ಬಗ್ಗೆ ಹೇಳಲಿಲ್ಲ. ಹುಡುಗಿಯವರು ವಿಚಾರದಲ್ಲಿ ಅವರು ಕೂಡ ಏನು ಹೇಳಲಿಲ್ಲ. ಒಂದು ಅರ್ಜಿ ಕೊಟ್ಟಿದ್ದಾರೆ, ಜಗನ್ನಿವಾಸರಾವನ್ನು ಇಲ್ಲಿ ಕೆಲಸಕ್ಕೆ ತಗೊಳ್ಬಾರ್ದು ಅಂತೇಳಿ. ಜಗನ್ನಿವಾಸರಾವನ್ನು ಕೆಲಸಕ್ಕೆ ತಗೊಂಡದ್ದು ನಾವಲ್ಲ. ನಮಗೆ ಅವರನ್ನು ತಗೊಳ್ಳುವ ರೈಟು ಇಲ್ಲ, ಬಿಡುವ ರೈಟು ನಮಗಿಲ್ಲ. ಅದನ್ನು ಈ ಹಿಂದೆ ನಮ್ಮದು ಒಂದು ದೇವಸ್ಥಾನದ ಸಂಪ್ರದಾಯ ಅಂತ ಉಂಟು. ಅದನ್ನು ನಾವು ಅದರ ಬಗ್ಗೆ ಏನಾದರೂ ತಪ್ಪು ನಡೆದರೆ ಅದನ್ನು ನಾವು ತಂತ್ರಿಗಳ ಹತ್ರ ಕೇಳಬೇಕು. ತಂತ್ರಿಗಳು ಹೇಗೆ ಮಾರ್ಗದರ್ಶನ ನೀಡ್ತಾರೆ ಹಾಗೆ ನಾವು ಮಾಡಬೇಕು. ಅದು ಇದಕ್ಕೂ ಸಮಿತಿಗೂ ಯಾವ ಸಂಬಂಧ ಇಲ್ಲ. ಇದರ ಬಗ್ಗೆ ನಾನು ಆ ಅರ್ಜಿ ಬಂತು, ಅದರ ಬಗ್ಗೆ ನಾನು ತಂತ್ರಿಗಳ ಹತ್ರ ಹೇಳಿದ್ದೆ. ಅದರ ಬಗ್ಗೆ ತಂತ್ರಿಗಳು ಹೇಗೆ ಹೇಳ್ತಾರೆ ಹಾಗೆ ನಾವು ನಡ್ಕೊಳ್ಳೋದು. ಈಗ ನಾಳ್ತು ಏನು ಇದ್ದರೂ ಅದು ದೇವಸ್ಥಾನದಲ್ಲಿ ನಡಿಬಾರ್ದು. ಅವರಿಗೆ ಯಾರು ತಪ್ಪು ಮಾಡಿದರೆ ಅವರಿಗೆ ಕೋರ್ಟ್ ಶಿಕ್ಷೆ ಕೊಡ್ತದೆ. ಈಶ್ವರ ಭಟ್ರಾಗಲಿ ಸಮಿತಿಗೆ ಆಗಲಿ ಏನೂ ಅಧಿಕಾರ ಇಲ್ಲ. ದೇವಸ್ಥಾನಕ್ಕೆ ಬಂದು ಕೂತುಕೊಳ್ಳುವ ಅಧಿಕಾರವೂ ಇಲ್ಲ ಯಾರಿಗೂ ಕೂಡ. ನಿಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸಿ, ಇಲ್ಲದಿದ್ದರೆ ಕೋರ್ಟ್ ಉಂಟು. ದೇವಸ್ಥಾನಕ್ಕೆ ಅದನ್ನು ದಯಮಾಡಿ ತಂದು ಎರಡೂ ತಂಡದವರು ತರಬಾರದಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಹಾಗೆ ದೇವಸ್ಥಾನಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಬಗ್ಗೆ ನಾವು ತಂತ್ರಿಗಳ ಹತ್ರ ಮಾತಾಡ್ತೇವೆ. ತಂತ್ರಿಗಳ ತೀರ್ಮಾನಕ್ಕೆ ನಮ್ಮ ಸಮಿತಿಯು ಬದ್ಧರಾಗಿರುತ್ತದೆ. ಜಗನ್ನಿವಾಸರಾವಿಗೆ ಅದು ನೋಡಿ, ದೇವರು ಹೊರಲಿಕ್ಕೆ ಇಂಥವರೇ ಆಗಬೇಕಂತ ಹೇಳೋದು ಯಾರು? ತಂತ್ರಿಗಳು. ಜಗನ್ನಿವಾಸರಾವಿಗೆ ನಮ್ಮ ತಂತ್ರಿಗಳು ಈ ಹಿಂದೆ ಪ್ರಸಾದ ಕೊಡಿಸಿದ್ದಾರಂತೆ. ಅದರಂತೆ ಕಳೆದ ಸಲ ಕೂಡ ಪ್ರಸಾದ ಆವತ್ತೇ ಬ್ರಹ್ಮಕಲಶ ದಿವಸ ಅವರಿಗೆ ಪ್ರಸಾದ ಕೊಡುವುದಂತ ಉಂಟಂತೆ. ಇಂಥವರು ಈಗ ರಥ ಕಟ್ಟುವವರು ಇಂಥವರು, ದೇವರು ಹೊರುವವರು ಇಂಥವರು, ಇದು ಕೊಡಿಯೇರಿಸುವವರು ಇಂಥವರು, ಹೀಗೆಲ್ಲ ಉಂಟು ಅದರಲ್ಲಿ. ಅದನ್ನೆಲ್ಲ ರವೀಶ್ ತಂತ್ರಿಗಳು ಅವರು ತಂತ್ರಿಗಳು ಮಾಡೋದು. ಹಾಗೆ ಅವರಿಗೆ ಜವಾಬ್ದಾರಿ ಕೊಟ್ಟದ್ದು ತಂತ್ರಿಗಳು. ಅದು ಅವರನ್ನು ಬಿಡುವುದು ತಗೊಳ್ಳೋದು ಅದು ತಂತ್ರಿಗಳಿಗೆ ಬಿಟ್ಟ ವಿಷಯ. ಸಂತ್ರಸ್ತೆಯ ತಾಯಿ ನೋಡಿ, ಇದು ಅವರು ಈ ವಿಚಾರದಲ್ಲಿ ದೇವಸ್ಥಾನಕ್ಕೆ ಇದು ಸಂಬಂಧಪಟ್ಟ ವಿಷಯ ಅಲ್ಲ. ಇದು ಎರಡು ಮನೆಗೆ ಸಂಬಂಧಪಟ್ಟ ವಿಷಯ. ಏನಿದ್ದರೂ ಅವರು ಬೇರೆ ಹೊರಗೆ ಏನು ಮಾಡಿದರೂ ನಾವು ಮಾತಾಡೋದಿಲ್ಲ. ದೇವಸ್ಥಾನದ ಅವರು ಇಬ್ಬರು ಹುಡುಗ ಮತ್ತು ಹುಡುಗಿ ಮಾಡಿದ ತಪ್ಪಿಗೆ ದೇವಸ್ಥಾನದಲ್ಲಿ ಯಾವುದೇ ಇದನ್ನು ದೇವಸ್ಥಾನಕ್ಕೆ ತಂದು ಹಾಕಬೇಡಿ. ಇಂಥ ಘಟನೆಗಳು ಸುಮಾರು ನಡೀತದೆ. ಅದು ಎಷ್ಟೋ ಘಟನೆಗಳು ನಡೀತದೆ ಇಂಥದ್ದೆಲ್ಲ. ಎಷ್ಟೋ ನಮಗೆ ದೂರ ಬಂದಿದೆ. ನಾನು ಇಲ್ಲಿ ತರಬೇಡಿ ಅಂತೇಳಿ ಹೇಳೋದು. ದೇವಸ್ಥಾನ ಬೇರೆ, ಹೊರಗಿನ ಘಟನೆ ಬೇರೆ. ಅದಕ್ಕೆ ಸ್ಟೇಷನ್ ಉಂಟು, ಅದಕ್ಕೆ ಕೋರ್ಟ್ ಉಂಟು. ಅಲ್ಲೇ ತರಬೇಕಷ್ಟೇ. ಇಲ್ಲೇ ನಮಗೆ ದೇವರಿಗೆ ಕೈ ಮುಗಿಯುವುದು, ನಮ್ಮ ಕಷ್ಟಗಳನ್ನು ದೇವರ ಹತ್ರ ಹೇಳಿಕೊಳ್ಳುವುದು, ಪ್ರಸಾದ ತೆಗೊಳ್ಳುವುದು, ಹೋಗುವುದು. ನೋಡಿ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳೆದ ಸಲ 325 ಅಂಗಡಿಗಳು ಏಲಮಾಗಿದೆ.
ಈ ಸಲ ನಾವು ಕೆಲವು ಜಾಗ ಪರ್ಚೇಸ್ ಮಾಡಿದ್ದೇವೆ, ಗ್ರೌಂಡನ್ನು ವಿಸ್ತರಿಸಿದ್ದೇವೆ, ಸ್ವಚ್ಛತಾಗಿ ಮಾಡಿದ್ದೇವೆ. ಈ ಸಲ 400 ಅಂಗಡಿಗಳು ಮಾಡಿದ್ದೇವೆ. ಸುಮಾರು 75 ಅಂಗಡಿ ಕಳೆದ ಸಲದಿಂದ ಜಾಸ್ತಿ ಆಗಿದೆ. ಅದರಲ್ಲಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಿನ್ನೆ ಏಲಂ ನಡೆದಿದೆ. ಇವತ್ತು ಈ ಜಾಯಿಂಟ್ ವೀಲ್ನ ಏಲಂ ನಡೆದಿದೆ. ಬೆಳಿಗ್ಗೆ ನಾವು ಪ್ರಾರ್ಥನೆ ಮಾಡಿ ತುಪ್ಪದ ದೀಪ ಉರಿಸಿ ಏಲಮನ್ನು ಮಾಡಿದೆವು. ನಂತರ ಅದು ಆಚೆ ವರ್ಷ 50 ಲಕ್ಷಕ್ಕೆ ಹೋಗಿದೆ. 38 ಲಕ್ಷ ಕಟ್ಟಿದ್ದಾರೆ, ಉಳಿದನ್ನು ಕಟ್ಟಲಿಲ್ಲ. ಅದು ನಾವು ಕೋರ್ಟಿಗೆ ಹೋಗಿದ್ದೇವೆ. ಕಳೆದ ಸಲ 18 ಲಕ್ಷಕ್ಕೆ ಹೋಗಿದೆ. ಈ ಸಲ 20 ಜನ ಇದ್ದರು ಬಿಡ್ಡುದಾರರು. ಈ ಸಲ 66 ಲಕ್ಷಕ್ಕೆ ಏಲಂ ಜಾಯಿಂಟ್ ವೀಲ್ ಏಲಂ ಆಗುವ ಪ್ರಕ್ರಿಯೆ ನಡೆದಿದೆ. ಅದು ನಮ್ಮ ನವೀನ್ ಚಂದ್ರ ನಾಯ್ಕ್ ಬೆದ್ರಾಳ ಅವರಿಗೆ ಇದು ಏಲಂ ಆಗಿದೆ. ಒಟ್ಟು ಸಾಧಾರಣ ನನ್ನ ಅಂದಾಜು ಪ್ರಕಾರ 1,40,40,00,000 ಹತ್ತಿರ ಬರ್ಬೋದಂತ ಅಂದಾಜು. ಅಂದರೆ ನೋಡಿ, ಈಗ ನಿನ್ನೆ 126 ಅಂಗಡಿ ಉಳಿದಿದೆ. ಅದನ್ನೀಗ ಕೇಳ್ತಾ ಇದ್ದಾರೆ ಕೆಲವು ಜನ. ಅದನ್ನು ನಾವು ಸಮಿತಿ ತೀರ್ಮಾನ ಮಾಡಿ ಕೊಡುವಂಥ ಕೆಲಸವನ್ನೊಂದು ರೇಟು ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ನಾಳೆಯಲ್ಲಿ ಅದು ಸೇಲ್ ಆಗ್ಬೋದು ಅಂತೇಳಿ ಅಂದಾಜು. ಇವತ್ತು ಕಳೆದ ಸಲ ನೋಡಿ, ನಮ್ಮ ಆಕಾಶ್ ಕಾರ್ಕಾಳ ಅವರು ವಹಿಸಿಕೊಂಡದ್ದು. ಈ ಸಲ ಕೂಡ ಮತ್ತೆ ಅವರಿಗೆ ನಾವು ಕೊಟ್ಟಿದ್ದೇವೆ. ಕಳೆದ ಸಲ ಸಿಡಿಮದ್ದು ಒಳ್ಳೆ ರೀತಿಯಲ್ಲಿ ಆಗಿದೆ, ಆದರೆ ಫಿನಿಶಿಂಗ್ ಸ್ವಲ್ಪ ನಮಗೆ ಸಮಾಧಾನಕರ ಆಗಲಿಲ್ಲ. ಈ ಸಲ ವಿಶೇಷವಾದ ಸಿಡಿಮದ್ದಿದೆ, ಬಹಳ ಅಚ್ಚುಕಟ್ಟಾಗಿ ಸಿಡಿಮದ್ದು ಆಗ್ತದೆ. ಓಂ ಮಹಾಲಿಂಗೇಶ್ವರಾಯ ನಮಃ ಅಂತೇಳಿ ಪ್ಯಾರಾಚೂಟಿನ ಇಳಿವಾಗೆಲ್ಲ ಮಾಡ್ತಾರೆ. ಪುತ್ತೂರು ಬಿಡಿ ಅಂತೇಳಿ ಬೀಳ್ತದೆ. ಹೀಗೆ 5 ಪ್ಯಾರಾಚೂಟು ಫಸ್ಟಿಗೆ ಇಳಿಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಸಿಡಿಮದ್ದು ಒಳ್ಳೆಯ ರೀತಿಯಲ್ಲಿ ಭಕ್ತರಿಂದ 2ನೇ ಬಾರಿಗೆ ಸಿಡಿಮದ್ದು ಈ ಸಲ ಪುತ್ತೂರು ಜಾತ್ರೋತ್ಸವದಂದು ನಡೀತದೆ. ಹಾಗೆ ಉಳ್ಳಾಲ್ತಿ ಅಮ್ಮ ಬರುವ ದಿವಸ ಕೂಡ 16ಕ್ಕೆ ರಾತ್ರಿ, ಆವಾಗ ಕೂಡ ಬೆಡಿಮದ್ದಿನ ವ್ಯವಸ್ಥೆ